ನೋಡಿ ಈಶ್ವರಪ್ಪ ಅವರು ಹೇಳಿಕೆ ಕೊಡೋದ್ರಲ್ಲಿ ನಿಸ್ಸೀಮರು ಅಲ್ವಾ. ಅವ್ರಿಗೆ ಇಂಥ ಹೇಳಿಕೆಗಳು ಕೊಡ್ತಾನೆ ಇರ್ತಾರೆ. ಯಾವಾಗ ಶೆಟ್ರ ಆಚೆ ಹೋದ್ರು ಆವಾಗ ಈ ಹೇಳಿಕೆ ಕೊಡ್ಬೋದಾಗಿತ್ತಲ್ಲ ಅಲ್ವಾ. ಅದಕ್ಕೋಸ್ಕರ ಯಾವ ಕಾರಣದಿಂದ ಅವರನ್ನು ಹೊರಗೆ ಹಾಕಿದ್ರು. ಈಗ ಶೆಟ್ರವರೇ ಹೇಳಿದ್ದಾರೆ, ನನಗೆ BJPಯಿಂದ ಇವರೇ ಕಾರಣಗಳು, ಇವರೇ ನನಗೆ ಹೊರಗೆ ಹಾಕಿದ್ರು ಅಂತ. ಅದರಿಂದ ಇದು ಅವ್ರ ತಪ್ಪುಗಳೀಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ಅದು ಮುಂದಿನ ದಿವಸದಲ್ಲಿ ಈಗ ಬೇರೆ ಪಕ್ಷದಿಂದ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡಾಗ ಅವ್ರು ಬಿಟ್ಟು ಹೋದಾಗ ಅವ್ರನ್ನ ಬೈಬಾರ್ದು. ಈಗ ಈಶ್ವರಪ್ಪನವರು ಬೇರೆ ಪಕ್ಷದವರು ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡಾಗ ಅವ್ರು ಆ ಪಕ್ಷ ಬಿಟ್ಟು ಮತ್ತೆ ಮೂಲ ಅವರ ಪಕ್ಷಗಳಿಗೆ ಹೋದಾಗ ಅವ್ರನ್ನ ಅದನ್ನು ಕೂಡ ಒಪ್ಕೊಂಡ್ಬಿಡ್ಬೇಕು. ಹೌದಪ್ಪ ಅವ್ರು ವಾಪಸ್ ಅವ್ರ ಪಕ್ಷಕ್ಕೆ ಹೋದ್ರು ಅಂತ ಒಪ್ಕೊಂಡ್ಬಿಡ್ಬೇಕು. ಅವಾಗ ಮಾತಾಡೋಕೆ ಹೋಗಬಾರ್ದು. ಇವರು ಅದನ್ನೂ ಮಾಡ್ತಾರೆ, ಆಪರೇಷನ್ ಕಮಲನೂ ಮಾಡಿಸ್ತಾರೆ, ಇನ್ನು ಇರೋರ್ನು ಕೂಡ ಕಳಿಸ್ತಾರೆ. ಇದೆಲ್ಲ ನೀವು ಎರಡು ದೋಣಿಯಲ್ಲೂ ಕೂಡ ಕಾಲಿಡೋಕ್ಕಾಗಲ್ಲ ಅಲ್ವಾ. ಆದ್ರೆ ಒಂದ್ ಕಡೆ ಇರಿ ನೀವು, ಅಥವಾ ಹೊರಗಿನವ್ರನ್ನ ಸೇರಿಸ್ಕೋಬೇಡಿ, ಅಥವಾ ಇರೋರ್ನ ಇಡ್ಸ್ಕೊಳ್ಳಿ. ನೀವು ಎರಡನ್ನೂ ಮಾಡ್ದೇನೆ ಈಗ ಈ ತರ ಹೇಳಿಕೆಗಳು ಕೊಟ್ರೆ